ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ್ತ ಮಲ್ಲ ಸುದ್ದಿಲು ಬಂಟ್ವಾಳದ ಬಂಟೆರ್ನ ಭವನುಡು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತಿಡು ಅಂತ್ಯೋದಯ ಕಾರ್ಯಾಗಾರ ಸ್ವಾಭಿಮಾನಿಯಾದ ಬದುಕಿರ ಸರ್ಕಾರ ಮಾತಾ ವ್ಯವಸ್ಥೆ ಮಲ್ತು ಕೊರ್ಪುಂಡು ಮಂತ್ರಿ ಎ ನಾರಾಯಣಸ್ವಾಮಿ ಇ ಕಾಮರ್ಸ್ ಸಂಸ್ಥೆ ಅಮೆಜಾನ್ದ ಕಾನೂನು ಸಲಹೆಗಾರರು ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಕೊಡ್ತಿರೋ ಪನ್ಪುನ 8,540 ಕೋಟಿ ರೂಪಾಯಿ ಲಂಚದ ಕೇಸು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊರಡು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ದು ತನಿಖೆ ಆವಡು ಕುಡ್ಲಡು ಡಾಕ್ಟರ್ ಆಮಿ ಯಜ್ನಿಕ್ ಕುಡ್ಲದ ಮಣ್ಣಗುಡ್ಡೆಡು 111 ವರ್ಷ ಇತಿಹಾಸ ಉಪ್ಪುನ ಚಾಪೆಲ್ ಸರ್ಕಾರದ ಅನುದಾನಡು ಹೊಸ ಚಾಪೆಲ್ ಕಟ್ಟದು ಲೋಕಾರ್ಪಣೆ ಹೈಕೋರ್ಟ್ ಹಿಂದುಳಿನ ಪರವಾದ ತೀರ್ಪು ಕೊರ್ತುಂಡು ಹಿಂದುಳಿಗ ದತ್ತಪೀಠ ಬುಡ್ದು ಕೊರಡು ಮಂತ್ರಿ ವಿ ಸುನಿಲ್ ಕುಮಾರ್ ವಾರ್ತೆದ ವಿವರ ನರಮಾಣಿ ಸ್ವಾಭಿಮಾನಿಯಾದ ಬದುಕೆರೆ ಎಂಚಿನ ಮಾತ ವ್ಯವಸ್ಥೆ ಬೋಡ ಅವೇನು ಸರ್ಕಾರ ಮಲ್ತು ಕೊರ್ಪುಣಂದು ಸಾಮಾಜಿಕ ನ್ಯಾಯ ಬೊಕ್ಕ ಸಬಲೀಕರಣ ಖಾತೆ ಮಂತ್ರಿ ಎ ನಾರಾಯಣಸ್ವಾಮಿ ಪಂತೆರು ಬಂಟ್ವಾಳ ಬಂಟೆರ್ನ ಭವನುಡು ಸೋಮವಾರ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತಿಡು ಸಮಾಜ ಕಲ್ಯಾಣ ಇಲಾಖೆ ಪಿರವರಿದಿ ವರ್ಗಲಿನ ಇಲಾಖೆ ಬೊಕ್ಕ ಪರಿಶಿಷ್ಟ ಪಂಗಡಲಿನ ಅಭಿವೃದ್ಧಿ ಇಲಾಖೆಲಿನ ಒಟ್ಟು ಸೇರಿಗಿಡ ನಡತಿನ ಅಂತ್ಯೋದಯ ಕಾರ್ಯಾಗಾರನು ಉದಿಪನ ಮಲ್ತದ ಅರ್ಪಾತಿರಿಯರು ಸಮಾಜ ಕಲ್ಯಾಣ ಇಲಾಖೆ ಪಿರವರಿದಿ ವರ್ಗಲಿನ ಕಲ್ಯಾಣ ಇಲಾಖೆ ಬೊಕ್ಕ ಪರಿಶಿಷ್ಟ ಪಂಗಡಲಿನ ಕಲ್ಯಾಣ ಇಲಾಖೆದ ಒಟ್ಟು ಸೇರಿಗಿಡು ಅಂತ್ಯೋದಯ ಇಲಾಖೆಲಿನ ಬೇತೆ ಬೇತೆ ಯೋಜನೆಲಿನ ಮಾಹಿತಿನು ಗ್ರಾಮ ಬೊಕ್ಕ ನಗರ ಸ್ಥಳೀಯ ಸಂಸ್ಥೆಲಿನ ಸದಸ್ಯರಿಗೆ ಗೋರ್ಪುನ ಕಾರ್ಯಾಗಾರ ಸೋಮವಾರ ಬಂಟ್ವಾಳದ ಬಂಟೆರ್ನ ಭವನುಡು ನಡೆತಂಡು ಸಾಮಾಜಿಕ ನ್ಯಾಯ ಬೊಕ್ಕ ಸಬಲೀಕರಣ ಖಾತೆ ಮಂತ್ರಿ ನಾರಾಯಣಸ್ವಾಮಿ ಕಾರ್ಯಾಗಾರ ಉದಿಪನ ಮಲ್ತಿರು ಇನಿ ನರಮಾಣಿ ಸ್ವಾಭಿಮಾನಿಯಾದ ಬದುಕೆರೆ ಇಂಚಿನ ಮಾತ ವ್ಯವಸ್ಥೆ ಬೋಡ ಅವೇನು ಸರ್ಕಾರ ಮಲ್ತು ಕೊರ್ಪುಂಡು ಸರ್ಕಾರ ಬೊಕ್ಕ ಸಮಾಜದ ನಡುಟ್ಟು ಕೊಂಡಿ ಆದುಪ್ಪುಡಾಯಿನ ಸಂಘಟನೆಲು ಧಿಕ್ಕಾರ ಬೊಕ್ಕ ಜೈಕಾರಗೂ ಮಾತ್ರ ಒಪ್ಪು ನೀಡಿದವರ ಅಭಿವೃದ್ಧಿ ಆತಿಜಿ ಸರ್ಕಾರದ ಬಜೆಟ್ನು ಯೋಜನೆಲಿನು ಜನಕ್ಲಿಗೆ ಮುಟ್ಟಾವನ ಕೆಲಸ ಮಲ್ತದ ಜಿರು ದಾಯಿಂದ 6 ಪ್ರಶ್ನೆ ಮಲ್ತಿರೋ ಸರ್ಕಾರ ಮತ್ತು ಸಮಾಜದ ಕೊಂಡಿಯಾಗಿ ಕೆಲಸ ಮಾಡಬೇಕಾಗಿದ್ದಂಥ ಸಂಘಟನೆಗಳು ಧಿಕ್ಕಾರ ಮತ್ತು ಜೈಕಾರಕ್ಕೆ ಸೀಮಿತ ಆದವು. ಎರಡಕ್ಕೆ ಸೀಮಿತ ಆಗಿದ್ದು ಜೈಕಾರ ಧಿಕ್ಕಾರ. ಸರ್ಕಾರದ ಬಜೆಟ್ ಏನು, ಸರ್ಕಾರದ ಯೋಜನೆ ಏನು, ಆ ಸರ್ಕಾರದ ಸವಲತ್ತನ್ನು ತನ್ನ ಮನೆ ಬಾಗಿಲಿಗೆ ತಂದುಕೋಬೇಕಾದ್ರೆ ತನಗೆ ಅವಶ್ಯಕತೆ ಇದ್ದ ಯೋಜನೆಯನ್ನು ತನಗೆ ಬೇಕಾಗಿ ಸ್ವಾವಲಂಬಿ ಆಗೋದಕ್ಕೆ ಸ್ವಾಭಿಮಾನಿ ಆಗೋದಕ್ಕೆ ತನ್ನ ಬದುಕನ್ನು ಸಾಗಿಸ್ಲಿಕ್ಕೆ ಸಂಪರ್ಕದ ಆಗಬೇಕಾಗಿದ್ದ ಅನೇಕ ಸಂಘಟನೆಗಳು ಎರಡಕ್ಕೆ ಸೀಮಿತ ಆದವು. ಆದ ಕಾರಣವಾಗಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಹಿಂದುಳಿದ ಇಲಾಖೆ ಮಂತ್ರಿಗಳು ಇವತ್ತು ಅಂತ್ಯೋದಯ ಕಾರ್ಯಕ್ರಮ ಯಾವುದೋ ಸಂಘಟನೆ ಮಾಡಬೇಕಾಗಿದ್ದನ್ನು ಸರ್ಕಾರದ ಮಂತ್ರಿಯಾಗಿ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಮಾಜ ಕಲ್ಯಾಣ ಬೊಕ್ಕ ಪಿರವರಿದಿ ವರ್ಗಲಿನ ಇಲಾಖೆ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿರ್ದು ಇಲಾಖೆದ ಮಾತಾ ಯೋಜನೆಲು ಸಾಮಾನ್ಯ ವ್ಯಕ್ತಿಗಳ ಮುಟ್ಟೊಡುಂದಾಂಡ ಅಧಿಕಾರಿಲಿನ ಪ್ರಯತ್ನ ಮುಖ್ಯ. ಜನಪ್ರತಿನಿಧಿಲು ಅಧಿಕಾರಿಲು ಸೇರ್ದು ಕೆಲಸ ಮಲ್ತಂಡ ಗೆಲ್ಮೆ ಖಂಡಿತ. ಗ್ರಾಮ ಪಂಚಾಯತ್ ಕೇಂದ್ರವಾದ ದೀದ್ ಅವಳು ಬತ್ತಿನ ಅರ್ಜಿಗೂ ನ್ಯಾಯವಾದ ಕಂಡ ಯೋಜನೆಲು ಮಾತ್ರೆಗಳ ಮುಟ್ಟುಣೊಂದು ಪಂಡಿರೋ ಅಂದು ಕೈಗಾರಿಕಾ ಸಚಿವರಾಗಿ ಕೇಂದ್ರದಲ್ಲಿ ನಮ್ಮ ನಾಯಕತ್ವವನ್ನು ವಹಿಸಿರುವಂಥ ದೀನ್ ದಯಾಳ್ಜಿಯವರು ಅವರ ಪ್ರೀತಿಯ ಶಿಷ್ಯರಲ್ಲೊಬ್ಬರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಿಕಲ್ಪನೆಯಂತೆ ಸಮಾಜದ ಕಟ್ಟಕಡೆ ಅಂದರೆ ಅಂತ್ಯದಲ್ಲಿರುವಂಥ ಕಡು ಬಡವನ ಉದಯ ಆಗಬೇಕು ಅನ್ನುವ ಕಾರಣಕ್ಕೆ ಅವರೇನು ಕನಸುಗಳಿದೆಯೋ ಆ ಕೊನೆಯ ಮನುಷ್ಯನ ಬದುಕಿನ ಉದಯಕ್ಕೋಸ್ಕರ, ಅಂತ್ಯದಲ್ಲಿರುವಂಥ ಮನುಷ್ಯನ ಕುಟುಂಬದ ಉದಯಕ್ಕೋಸ್ಕರ ಅಂತ್ಯೋದಯ ಎನ್ನುವಂಥ ಕಾರ್ಯಕ್ರಮದ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನು ಇಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಮಾಧಾನ ಮತ್ತು ಹೆಮ್ಮೆ ಇದೆ. ಈ ಮೂಲಕ ನಮ್ಮ ಕಾರ್ಯಯೋಜನೆ ಪ್ರಾರಂಭ ಆಗಬೇಕು ಅನ್ನುವಂಥ ಕನಸುಗಳು. ನಮ್ಮ ಇವತ್ತಿನ ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ನಾರಾಯಣಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ನನಗನ್ನಿಸುತ್ತೆ ಭಾರತ ಸರ್ಕಾರವೇ ಮಂಗಳೂರಿನ ಮನೆ ಬಾಗಿಲಿಗೆ ಬಂದರೆ ಹೇಗಿರುತ್ತೋ ನಮ್ಮ ನಾರಾಯಣಸ್ವಾಮಿಯವರು ಇಲ್ಲಿಗೆ ಬಂದಿರುವುದು
ಭಾರತ ಸರ್ಕಾರವೇ ಬಡವರ ಮನೆ ಬಾಗಿಲಿಗೆ ಬಂದಂಥ ಅನುಭವಗಳಾಗಿದೆ ಅನ್ನೋದನ್ನು ಉಲ್ಲೇಖ ಮಾಡಬೇಕಾಗಿದೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಕೋಟ ಶ್ರೀನಿವಾಸ ಪೂಜಾರಿಯರಿಗೂ ವಾ ಇಲಾಖೆ ಕೊರಂಡಲ ಅವೆನು ಸಮರ್ಥವಾದ ದುಂಬುಕೊನಪಿರೋ. ಪಂಚಾಯತ್ ಸದಸ್ಯರಿಗೂ ಕಾರ್ಯಾಗಾರ ಮಲ್ಲಮಟ್ಟದ ಚಿಂತನೆ, ಕಾರ್ಯಾಗಾರದ ಪ್ರಯೋಜನ ಮಾತಿರ್ಲಾದಿತ್ತು ನುಡುಂದು ಆರ್ಪಂಡಿರೋ. ಈ ಅಂತ್ಯೋದಯದ ಪರಿಕಲ್ಪನೆಯಲ್ಲಿ 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಯೋಚನೆ ಮಾಡ್ತಾರೆ, ಭಾರತ ಜಗದ್ವಂದಿ ಆಗಬೇಕು. ಯಾವ ಪರಿಕಲ್ಪನೆ ಅಡಿಯಲ್ಲಿ? ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸಿನ ಆಧಾರದಲ್ಲಿ. ಮಹಾತ್ಮ ಗಾಂಧಿ ಯಾವ ಕನಸುಗಳನ್ನು ಕೊಂಡರು? ಮಹಾತ್ಮ ಗಾಂಧಿ ಹೇಳ್ತಾರೆ ಭಾರತ ರಾಮರಾಜ್ಯ ಆಗಬೇಕು. ಮಹಾತ್ಮ ಗಾಂಧಿ ಯಾವತ್ತೂ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರೆದಿಲ್ಲ. ಮಹಾತ್ಮ ಗಾಂಧಿ ಬಹಳ ಸುಂದರವಾಗಿ ಹೇಳ್ತಾರೆ, ಇದು ರಾಮರಾಜ್ಯ. ಆ ರಾಮರಾಜ್ಯದ ಪರಿಕಲ್ಪನೆಗೆ ಉಲ್ಲೇಖಗಳನ್ನು ಮಾಡ್ತಾರೆ. ರಾಮರಾಜ್ಯ ಆಗಬೇಕು ಅಂತ ಆದರೆ ಇಲ್ಲಿ ಗ್ರಾಮಗಳು ಸ್ವರಾಜ್ಯ ಆಗಬೇಕು, ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಗಳನ್ನು ಕೊಡ್ತಾರೆ. ಗ್ರಾಮೋತ್ಥಾನ ಹೇಳಿದರೆ ಏನು? ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಾಭಿಮಾನವನ್ನಾಗಿ ಮಾಡತಕ್ಕಂಥದ್ದೇ ಅದು ಗ್ರಾಮೋತ್ಥಾನ. ಆ ಸ್ವಾಭಿಮಾನ ಬದುಕನ್ನು ಕೊಡ್ತಕ್ಕಂಥದ್ದು ರಾಮೋತ್ಥಾನ. ಆ ರಾಮೋತ್ಥಾನದ ಪರಿಕಲ್ಪನೆಗಳನ್ನು ಕಂಡವರು ಜಗದ್ವಂದ್ಯ ಭಾರತ ಮುಖಾಂತರ ನರೇಂದ್ರ ಮೋದಿ. ಗಾಂಧಿಯ ಕನಸುಗಳನ್ನು ಈಡೇರಿಸಿದವರು ಅದು ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿ 16 ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾರೆ. ಇವತ್ತಿಲ್ಲಿರ್ತಕ್ಕಂಥ ಪಂಚಾಯತ್ ಸದಸ್ಯರು ಎದೆ ತಟ್ಟಿ ಹೇಳಬೇಕು ಅಂತ ಆದರೆ 15ನೇ ಹಣಕಾಸು ಆಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ನೇರ ಯೋಜನೆಗಳನ್ನು ಕೊಟ್ಟವರು ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ಅನುದಾನಗಳನ್ನು ಕೊಡ್ತಾರೆ. ಶಾಸಕರು ರಾಜೇಶ್ ನಾಯಕ್ ಗುರ್ಕಾರ್ಮೆ ವಹಿಸದಿದ್ದರು. ರಾಜ್ಯ ಪಿರವರಿದಿ ವರ್ಗುಲಿನ ಆಯೋಗದ ಗುರ್ಕಾರ್ಯರು ಕೆ ಜಯಪ್ರಕಾಶ್ ಹೆಗ್ಡೆ, ಶಾಸಕರಾಯಿನ ಡಾಕ್ಟರ್ ಭರತ್ ಶೆಟ್ಟಿ, ಸಂಜೀವ ಮಠಂದೂರು, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಬೇತೆ ಬೇತೆ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ಸಂತೋಷ್ ಕುಮಾರ್ ರೇ ಬೋಳಿಯಾರ್, ನಿತಿನ್ ಕುಮಾರ್, ಪ್ರೊಫೆಸರ್ ಲಿಂಗಣ್ಣ, ಸಮಾಜ ಕಲ್ಯಾಣ ಇಲಾಖೆ ಅಪಾರ ಕಾರ್ಯಂತರು ಡಾಕ್ಟರ್ ನಾಗಾಂಬಿಕಾ ದೇವಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆದ ಒತ್ತು ನಿರ್ದೇಶಕರು ಡಾಕ್ಟರ್ ಯೋಗೀಶ್, ಪಿರವರಿದಿ ವರ್ಗುಲಿನ ಇಲಾಖೆದ ಜಿಲ್ಲಾಧಿಕಾರಿ ಸಚಿನ್ ಕುಮಾರ್, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆದ ಯೋಜನಾ ಪಾಲವರು ಡಾಕ್ಟರ್ ಹೇಮಲತಾ, ನಗರ ಮುಖ ಗ್ರಾಮ ಸ್ಥಳೀಯ ಸಂಸ್ಥೆಲಿನ ಗುರ್ಕಾರ್ಯರು, ಒತ್ತು ಗುರ್ಕಾರ್ಯರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಪಾಲ್ಗೊಂಡಿರು. ಕುಡ್ಲದ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ಪರಿಸರಡು ಸೋಮವಾರ ಕಾಂಡೆ ಚಿಟ್ಟೆ ಪಿಲಿ ಒಂಜಿ ತೋಜಿದಿನ ವಿಶೇಷ ಸಂಗತಿ ನಡೆತಿದನು. ಪುಲ್ಯಕಾಂಡೆ ಪಿಲಿನ ತೂಯಿನ ಏರೋದನ್ನ ಮೊಬೈಲ್ ವಿಡಿಯೋ ಮಲ್ತಿದೇರೋ. ಕುಡ್ಲ ಕಾಡು ವಲಯಾಧಿಕಾರಿ ದುಂಬಾಳ್ತಿಡು ಚಿಟ್ಟೆ ಪಿಲಿ ಪತ್ತನ ಕಾರ್ಯಾಚರಣೆ ನಡಪಾದಿರೆಂದು ವರದಿಯಾತನು. ಕುಡ್ಲದ ರಾಷ್ಟ್ರೀಯ ರಾಜಮಾರ್ಗೋಡ್ದು ಒಂತೆ ದೂರಡುಪ್ಪುನ ಮರುಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಪರಿಸರಡು ಸೋಮವಾರ ಪುಲ್ಯಕಾಂಡೆ ಚಿಟ್ಟೆ ಪಿಲಿ ತೋಜಿದು ಊರ್ದ ಜನಕುಲು ಪೋಡಿತಂದೇರೋ. ಕುಡ್ಲ ಕಾಡು ವಲಯಾಧಿಕಾರಿ ಪ್ರಶಾಂತ್ ಪೈ ದುಂಬಾಳ್ತೆಡು ಚಿಟ್ಟೆ ಪಿಲಿನ ಪತ್ತನ ಕಾರ್ಯಾಚರಣೆ ನಡಪಾದಿರೆಂದು ತೆರೆದು ಬೈದನು. ಸುತ್ತಮುತ್ತ ಜನಕುಲು ವಾಸ ಮಲ್ತದುಪ್ಪುನ ಮರುಳಿ ಪ್ರದೇಶಡು ಪುಲ್ಯಕಾಂಡೆ ಚಿಟ್ಟೆ ಪಿಲಿನ ತೂಯಿನ ಏರೋದನ್ನ ಮೊಬೈಲ್ ವಿಡಿಯೋ ಮಲ್ತಿದೇರೋ. ಚಿಟ್ಟೆಪಿಲಿ ಕೈತಲ್ದ ಗುಡ್ಡೆಡು ದೆಂಗುದುಪ್ಪುಂದು ಸಂಶಯ ಉಂಡಾತಂಡು. ತೆನಸಿನಾಡೊಂದು ಚಿಟ್ಟೆಪಿಲಿ ಊರುಗು ಜತಿದಿಪ್ಪುಡುಂದು ಕಾಡಧಿಕಾರಿ ತೆರಿಪಾದಿರೋ. ಕುಡ್ಲದ ಮಣ್ಣಗುಡ್ಡೆಡು 111 ವರ್ಷ ದುಂಬುದ ಚಾಪೇಲು ಬೂರೆರೆ ಅನಗ ಶಾಸಕರು ವೇದವ್ಯಾಸ ಕಾಮತ್ ಸರ್ಕಾರದ್ದು ಅನುದಾನ ತರ್ಪಡಾದು ಹೊಸ ಚಾಪೇಲ್ ಕಟ್ಟುತ್ತಂಡು. ಶಾಸಕರ ಗುರ್ಕಾರ್ಮೆಡು ಕುಡ್ಲ ಮಹಾನಗರ ಪಾಲಿಕೆದ ಸದಸ್ಯರು ಸಂಧ್ಯಾ ಮೋಹನ್ ಚಾಪೇಲು ದೀಪನ ಮಲ್ತೇರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾಲ್ದೆತ್ತೊಂಡಿರೋ. ಕುಡ್ಲ ಮಣ್ಣಗುಡ್ಡೆ ಪರಿಸರಡು ರಾಜ್ಯ ಸರ್ಕಾರದ ಪಣವು ಸಾಯುಡು ಹೊಸ ಚಾಪೇಲ್ ಕಟ್ಟದಿತ್ತದು ಅವಿತ ಉದಿಪನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರೋ. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮಿಡ ನಡತಿನ ಲೇಸಡು ಕಾರ್ಪೊರೇಟರ್ ಸಂಧ್ಯಾ ಮೋಹನ್ ಚಾಪೇಲು ದೀಪನ ಮಲ್ತೇರು. ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಾವು ಸಭೆಯಾಗಿ, ಶಾಸಕರಾಗಿ, ಕಾರ್ಪೊರೇಟರ್ಗಳಾಗಿ, ದೇವರ ಮೇಯರ್ ಆಗಿ, ಇಡೀ ಸಭೆಯಾಗಿ, ಅಧಿಕಾರಿಗಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಪ್ರಾಮುಖ್ಯವಾಗಿ ಇವತ್ತು ಮಹತ್ವದ ದಿನ. ದೇವರ ವೇದವ್ಯಾಸ ಕಾಮತ್ರವರ ಮೂಲಕ ಅವರ ದೇವರ ಸರ್ಕಾರ, ದೇವರೇ ಪ್ರಾಮುಖ್ಯವಾಗಿ ನಮ್ಮ ಸರ್ಕಾರ, ದೇವರ ಅವರ ಮೂಲಕವಾಗಿ ಕೊಟ್ಟಂಥ ಎಲ್ಲ ಕೊಡುಗೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಸ್ಥಳದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲು ಅವ್ರನ್ನ ಉಪಯೋಗಿಸತಕ್ಕಾಗಿ ವಂದಿಸ್ತೇವೆ. ಕೈ ಜೋಡಿಸಿದಂಥ ಎಲ್ಲರಿಗಾಗಿ ಸ್ತೋತ್ರ. ಈ ದಿನದಲ್ಲಿ ಆಗುವಂಥ ಈ ಕಾರ್ಯಕ್ರಮವನ್ನು ನಿನ್ನ ಪರಿಶುದ್ಧ ಹೆಸರಿನಲ್ಲಿ ಎಲ್ಲರನ್ನ ಆಶೀರ್ವದಿಸುತ್ತಾ ದೇವರೇ ನೀನು ತಾನೇ ಮಹಿಮೆ ಹೊಂದಿಕೊಂಡು ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ದೇವರೇ.
ಮೇಯರ್ ಪ್ರೇಮಾನಂದ ಶೆಟ್ಟಿ, ಧರ್ಮಗುರು ಸಂತೋಷ್ ಕುಮಾರ್ ಅಯ್ಯರ್, ಪಾಲಿಕೆ ಸದಸ್ಯರಾಯನ ಜಗದೀಶ್ ಶೆಟ್ಟಿ, ಗಣೇಶ್ ಕುಲಾಲ್, ಭಾಸ್ಕರ್ ಚಂದ್ರ ಶೆಟ್ಟಿ, ರಾಧಾಕೃಷ್ಣ ಪಾಲ್ಗೊಂಡಿರು. ಮಂಗಳೂರಿನ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಅವರದಾದ ಚಿಂತನೆಗಳಿದೆ, ಕಲ್ಪನೆಗಳಿದೆ. ಆ ಚಿಂತನೆ ಕಲ್ಪನೆಯನ್ನು ಎಲ್ಲರೂ ಸೇರಿಸ್ಕೊಂಡು ಯಶಸ್ವಿಯಾಗಿ ಮಂಗಳೂರಿನ ಭದ್ರ ಬುನಾದಿ ಫೌಂಡೇಶನ್ ಮಾಡಬೇಕು. ಹಾಗಾಗಿ ಎಲ್ಲ ವರ್ಗದ ಜನರು, ಇವನ್ ನಾನು ರೋಮನ್ ಕ್ಯಾಥಲಿಕ್ ಚರ್ಚಿನವರ ಹತ್ರ ಕೂಡ, ಅವರ ಬಿಷಪ್ ಹತ್ರ ಕೂಡ ಹೋಗಿ ತಮ್ಮ ಚರ್ಚ್ಗಳಿಗೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಿದ್ರೆ ನೀವು ದಾಖಲೆಗಳನ್ನು ಕೊಡಿ, ಯಾವುದು ಬೇಕು ಅಂತ ಹೇಳಿ ನನಗೆ ಕೊಟ್ಟರೆ ಅದನ್ನು ಕೂಡ ಮಾಡಿಸ್ಕೊಡ್ತೇನೆ ಅಂತ ನಾನು ಹೋಗಿದ್ದೆ ಅವರು. ಇವನ್ ಒಂದು ಸಿರಿಯನ್ ಚರ್ಚಿಗೆ ಕೂಡ, ಒಂದೇ ಚರ್ಚ್ ಇದ್ದು ಅಲ್ಲ, ಸಿರಿಯನ್ ಚರ್ಚಿಗೆ ಕೂಡ ಅವರು ನನಗೆ ಮನವಿಯನ್ನು ಕೊಟ್ಟಿದ್ರು, ಅದಕ್ಕೆ ಕೂಡ ಅನುದಾನವನ್ನು ಜೋಡಿಸ್ಕೊಟ್ಟಿದ್ದೇನೆ. ಹಾಗೆ ಎಲ್ಲ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಸೇರಿಸ್ಕೊಂಡು ಒಟ್ಟಾಗಿ ಎಲ್ಲರೂ ನಾವು ಮಂಗಳೂರಿನ ಮಕ್ಕಳು, ನಾವೆಲ್ಲರೂ ಒಂದಾಗಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ. ಅದಕ್ಕೂ ನಾನು ಹೇಳ್ತೇನೆ, CSI ತಮ್ಮ ಸಮುದಾಯದಿಂದ ಮಂಗಳೂರಿನ ಅಭಿವೃದ್ಧಿಗೆ ಮಾತ್ರ ಅಲ್ಲದೆ ಒಟ್ಟು ಮಂಗಳೂರಿನ ಬೆಳವಣಿಗೆ ಮತ್ತು ಮಂಗಳೂರಿನ ಚಿಂತನೆಯಲ್ಲಿ ತಮ್ಮದೇ ಆದ ಬಹಳ ದೊಡ್ಡ ಕೊಡುಗೆಯನ್ನು ತಾವು ಕೊಟ್ಟಿದ್ದೀರಿ. ಇದೊಂದು ಆಜಾಗಿಡಿತ್ತಿನ 111 ವರ್ಷ ಆದಿತ್ತಿನ ಪರ ಕಟ್ವಣ ಗಾಳಿ ಬುಲ್ಪು ವ್ಯವಸ್ಥೆ ದಾಂತೆ ಕಟ್ವಣ ಪರತಾದು ಬೂರಿರಾದಿತ್ತಂಡು. ಈ ಬಗೆಟ್ಟು ಶಾಸಕಿಯರು ವೇದವ್ಯಾಸ್ ಕಾಮತೆರೆಗೂ ತೆರಿಪಾದು ಸರ್ಕಾರದ ಅನುದಾನಗೂ ಭಿನ್ನೈತೊಂದಿತ್ತೆರು. ಶಾಸಕಿಯರು ಸರ್ಕಾರದ್ದು ಅನುದಾನ ತರ್ಪುಡಾದು ಹೊಸ ಮಂದಿರ ಕಟ್ಟಾದ್ ಕೊರ್ತಂಡು. ಇದು ಇಲ್ಲಿ ಆಗಿ 135 ವರ್ಷ ಆಗಿದೆ. 1886ರಲ್ಲಿ ಫಸ್ಟ್ ಮರಣವನ್ನು ಈ ಗೋರಿಯಲ್ಲಿ ಹೂಳಿದ್ದಾರೆ. ಅದರಿಂದ ಇದು ಮತ್ತು ಅದರ ಪ್ರಾರಂಭದಲ್ಲಿ ಇದರಲ್ಲಿ ಒಂದು ಸಣ್ಣವಾದ ಒಂದು ಕಿರಿದಾದ ಒಂದು ಚಾಪೆಲ್ ಇತ್ತು. ಚಾಪೆಲ್ ಅಂದರೆ ನಮ್ಮದು ಕ್ರೈಸ್ತರ ಇದರಲ್ಲಿ ಅಂತ ಅಂದರೆ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಅವನಿಗೆ ಒಂದು ಚಂದ ರೀತಿಯಲ್ಲಿ ಗೌರವವನ್ನು ಕೊಟ್ಟು ಇಲ್ಲಿ ಅವನದು ಸಮಾಧಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಅವರದ್ದು ಬೇಕಿದ್ದರೆ ಅವರ ಮನೆಯವರು ಅದಕ್ಕೆ ಬೇಕಾದದ್ದು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಒಂದು ಸಮಾಧಿ ಗುರುತಾಗಿ ಎಲ್ಲ ಚಂದ ಮಾಡಿ ಮೇಂಟೈನ್ ಮಾಡ್ತಾರೆ. ನಮ್ಮದು ಚರ್ಚ್ ಇರೋದು ಬೊಕ್ಕಪಟ್ಟಣದಲ್ಲಿ, ಅದಕ್ಕೆ ವಿಶ್ರಾಂತಿ ಚರ್ಚ್ ಬೊಕ್ಕಪಟ್ಟಣ ಅಂತೇಳಿ ಅಲ್ಲಿ ನಾವಿದ್ದೇವೆ. ನಮ್ಮದು ಈ ಏರಿಯಾಕ್ಕೆ ಸಂಬಂಧಪಟ್ಟ ಎಲ್ಲ ಇಲ್ಲಿ ಹತ್ತಿರದವರು, ನಮ್ಮ ಈಗ ಸಭಾ ಮೆಂಬರ್ಸ್ ಯಾರಾದರೂ ಮರಣ ಎಲ್ಲ ಆದರೆ ಅವರದ್ದು ಮರಣವನ್ನು ನಾವು ಇಲ್ಲಿ ತಂದು ಸಮಾಧಿ ಮಾಡ್ತೇವೆ ಇದು ಸುತ್ತಮುತ್ತ. ಹಾಗೆ ನಮ್ಮದು ಈ ಸಮಾಧಿ ಮಾಡೋ ಜಾಗ ತುಂಬ ಸಣ್ಣದಿದ್ದು ಸ್ವಲ್ಪ ದುರವಸ್ಥೆ ಇದರಿಂದ ಮಾನ್ಯ ಶಾಸಕರಾದ ವೇದವ್ಯಾಸರವರಿಗೆ ನಾವು ಮನವಿ ಮಾಡಿದ ತಕ್ಷಣ ಅವರು ಮುತುವರ್ಜಿಯನ್ನು ವಹಿಸಿಕೊಂಡು ಸುಮಾರು ಚಂದ ರೀತಿಯಲ್ಲಿ ನಮಗೆ ಹೊಸ ಚಾಪೆಲನ್ನು ಕಟ್ಟಿಕೊಟ್ಟಿದ್ದಾರೆ. ಒಳ್ಳೆ ಪ್ಲ್ಯಾನ್ ಮಾಡಿ ಚಂದ ರೀತಿ ಎಲ್ಲ ಇಂಟರ್ಲಾಕ್ ಅದನ್ನೆಲ್ಲ, ಮತ್ತು ಇಲ್ಲಿದು ಕಾರ್ಪೊರೇಟರ್ ಅವರೆಲ್ಲ ಸಹಕಾರದಿಂದ ಚಂದ ರೀತಿಯಲ್ಲಿ ನಮಗೆ ಕಾಮಗಾರಿ ಮೂಡಿ ಬಂದು ನಮಗೆ ಇನ್ನು ಮುಂದಿನ ದಿವಸದಲ್ಲಿ ಉಪಯೋಗಕ್ಕೆ ಈ ದಿವಸ ನಾವು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಅವರು. ಕುದ್ರೋಳಿ ಪಂಪಿನ ಜಾಗಿಡು ಸಾರತ್ತೆ ಎನ್ಮನುತ್ತ 82 ಶುರುವಾತಿನ ಓಡದ ಕಾರ್ಖಾನೆಡು ಬೇಲೆಡಿತ್ತಿನ ಕ್ರೈಸ್ತರು ಆರಾಧನೆಗೂ ದೂರದ ಜಪ್ಪುಗು ಪೋವಡಿತ್ತಂಡು. ಅಂಚಾದ ಈ ಪರಿಸರಡು ವಾಸ ಮಲ್ಪನ ಕ್ರೈಸ್ತರಿಗೂ ಓಡದ ಕಾರ್ಖಾನೆ ಕೈತಲೆ ಪ್ರೊಟೆಸ್ಟೆಂಟ್ ಕ್ರೈಸ್ತರಿನ ಸಭೆ ಬೊಕ ಮಸಣ ಕಟ್ಟದಿತ್ತಂಡು. ಇತ್ತೆಲ್ಲ ಮಸಣ ಒಂಜಿ ಎಡ್ಡೆ ಮಾದರಿ ವ್ಯವಸ್ಥೆ ಆದುಂಡು. ನೇ ವರ್ಷದ ಗಾಂಧಿ ಜಯಂತಿ ಲೆಕ್ಕೊಡು ಬೊಕ್ಕ ಹಾಳಭ್ಯಾಸದಾಂತಿನ ಸಮಾಜಗಾದ ಸಭೆ ಒಂಜಿ ಕುಂದಾಪುರ ಕೋಟ ಕೈತಲ್ದ ಮಾಣೂರು ರಾಜಲಕ್ಷ್ಮಿ ಸಭಾಭವನಡು ನಡೆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಬ್ರಹ್ಮಾವರ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಬೊಕ್ಕ ಬ್ರಹ್ಮಾವರ ಅಂಜನೆ ಬೆಂಗಳೂರದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿದ ಒಟ್ಟು ಸೇರಿಗೆಡು ಈ ಕಾರ್ಯಕ್ರಮ ನಡೆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಬ್ರಹ್ಮಾವರ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ, ತಾಲೂಕು ಜನಜಾಗೃತಿ ವೇದಿಕೆ ಬ್ರಹ್ಮಾವರ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಮೊಕ್ಲಿನ ಒಟ್ಟು ಸೇರಿಗೆಡು 152ನೇ ವರ್ಷದ ಗಾಂಧಿ ಜಯಂತಿ ಲೆಕ್ಕೊಡು ಬೊಕ್ಕ ಹಾಳ ಅಭ್ಯಾಸದಾಂತಿನ ಸಮಾಜಗಾದ ಸಭೆನು ಕುಂದಾಪುರ ಕೋಟ ಕೈತಲ್ದ ಮಣ್ಣೂರು ರಾಜಲಕ್ಷ್ಮಿ ಸಭಾಭವನಡು ನಡಪಾಯಿರೋ. ಮಾಜಿ ಶಾಸಕರು ಕುಂದಾಪುರ ಜನಜಾಗೃತಿ ವೇದಿಕೆದ ತಾಪಕ ಗುರುಕಾರ್ಯರು ಬಿ ಅಪ್ಪಣ್ಣ ಹೆಗ್ಡೆ ಸಭೆಯನ್ನು ಉದಿಪನ ಮಲ್ತಿರೋ.
ಬ್ರಹ್ಮಾವರ ತಾಲೂಕು ಜನಜಾಗೃತಿ ವೇದಿಕೆ ಗುರಿಕಾರ್ಯರು ಅಚ್ಯುತ ಪೂಜಾರಿ ಗುರುಕಾರ್ಮೆ ವಹಿಸದಿದ್ದರು. ಒಡಿಪದ ಮನೋರೋಗ ತಜ್ಞರು ಡಾಕ್ಟರ್ PV ಭಂಡಾರಿ ಉಪನ್ಯಾಸ ಕೊರಿಯರು. ಅಮಲ್ ಪರ್ಪುನ ಬುಡ್ನ ತೇಜ ನಾಯಕ್ ಎಡ್ತಡಿ ಬೊಕ್ಕ ಮಧುಕರ ಶೆಟ್ಟಿ ನೀಲವರ ಅಕ್ಲಿನ ಅಭಿಪ್ರಾಯ ದುಂಬುದಿಯರು. ಇವತ್ತು ಗಾಂಧೀಜಿಯವರ ಒಂದು ಆ ತತ್ವಗಳನ್ನು ಹಾಗೂ ಆ ಬಡ ಜನತೆಗೆ ಮಾಡತಕ್ಕಂಥ ಸೇವೆಯನ್ನ ಮುಂಚೂಣಿಯಲ್ಲಿ ಈ ದೇಶದಲ್ಲಿ ಮಾಡುವವರಿದ್ರೆ ಅದು ನಮ್ಮ ಎಲ್ಲರ ಹಣದೈವನ್ನಾಗಿರತಕ್ಕಂಥ ಶ್ರೀಯುತ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆಯವರು ಹಾಗೂ ಅವರ ಇ-ಕಾಮರ್ಸ್ ಸಂಸ್ಥೆ ಅಮೆಜಾನ್ದ ಕಾನೂನು ಸಲಹೆಗಾರರು ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಕೊಡ್ತಿರು ಪನ್ಪುನ 8,546 ಕೋಟಿ ರೂಪಾಯಿ ಲಂಚದ ಕೇಸ್ ಆದಿತ್ತದು. ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಕೊರಡು. ಜನಸಾಮಾನ್ಯರಿಗೊಂದಿನ ತೆರೆಯೋನ ಹಕ್ಕು ಉಂಡೊಂದು ಎಐಸಿಸಿ ಮಾಹಿತಿದಾರರು ಡಾಕ್ಟರ್ ಅಮಿ ಯಜ್ನಿಕ್ ಪಂತೆರು. ಆರು ಸೋಮವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕುಟುಡು ಪಾತಿರಿಯರು. ಎಐಸಿಸಿ ಮಾಹಿತಿದಾರರು ಡಾಕ್ಟರ್ ಅಮಿ ಯಜ್ನಿಕ್ ಸೋಮವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕುಟ್ಟುಡು ಪಾತಿರ್ದು ಇ-ಕಾಮರ್ಸ್ ಸಂಸ್ಥೆ ಅಮೆಜಾನ್ದ ಕಾನೂನು ಸಲಹೆಗಾರರು ಭಾರತ ಸರ್ಕಾರದ ಅಧಿಕಾರಿಗಳಿಗೂ ಕೊಡ್ತಿರು ಪನ್ಪುನ 8,546 ಕೋಟಿ ರೂಪಾಯಿ ಲಂಚ ಕೇಸ್ ಆದಿತ್ತದು. ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಕೊರಡು. ಈ ವಿಚಾರನು ಜನಸಾಮಾನ್ಯರು ತೆರೆಯೋನ್ನ ಹಕ್ಕೊಂಡು ಸರ್ಕಾರ ಒಂದಿನ ಜನಕ್ಲಿನ ದುಂಬುದಿವಡು. ಒಂಜತ್ತು ದಿನ ಈ ಹಗರಣ ಎಂಚಿನಾಂದು ಪಿದೈ ಬೂರುಣುಂದು ಪಂಡೆರೋ ಒಂದೊಂಜಿ ಬಾರಿ ಮಲ್ಲ ಹಗರಣ. ಈ ಕಾಸು ಓಡಿಪೋವೊಂದುಂಡು ಏರಿಗ ಪೋವೊಂದುಂಡು ಪನ್ಪು ನೀನು ಜನಕ್ಲೆಗ ತೆರಿಪಾವುಡು. ಸುಪ್ರೀಂ ಕೋರ್ಟು ನ್ಯಾಯಾಧೀಶರಿಡ್ದು ಇಂದೆತ್ತ ತನಿಖೆ ಆವುಡುಂದು ಒತ್ತಾಯ ಮಲ್ತದು ಪ್ರಧಾನಿ ನರೇಂದ್ರ ಮೋದಿಗೂ ಬೊಕ್ಕ ಸರ್ಕಾರಗೂ ಓಲೆ ಬರೆತಂಡು. ವಿದೇಶಿ ಇ-ಕಾಮರ್ಸ್ ಸಂಸ್ಥೆ ಸರ್ಕಾರದ ಅಧಿಕಾರಿಗಳಿಗೂ ಲೀಗಲ್ ಫೀಸ್ ಆದ ಈತೊಂಜಿ ಪಣವು ಕೊರ್ತುಂಡು ಪಣ್ಣಗ ಸರ್ಕಾರದ ದುಂಬಾಳ್ತೆ ವಹಿಸಿದ ಪ್ರಧಾನಿ ಮನ್ ಕಿ ಬಾತ್ ಡಾಂಡಲ ಈ ಬಗೆಟ್ ತೆರಿಪಾವುಡುಂದು ಡಾಕ್ಟರ್ ಅಮಿ ಯಜ್ನಿಕ್ ಒತ್ತಾಯ ಮಲ್ತಿರೋ. ವಿಧಾನ ಪರಿಷತ್ ಸದಸ್ಯ ರಂಚನೆ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಬೊಕ್ಕ ಪಕ್ಷದ ನಾಯಕರು ಸುದ್ದಿ ಕುಟುಡಿತ್ತರು. The latest scandal of the Amazon bribery scandal is that about rupees 8,546 crores have been paid by way of legal fees to the present government. Now, if you look at the budget of the Law and Justice Ministry, it is rupees 1,100 crores, a total. But 8,546 crores have been paid under the head of legal fees to high-placed officials, we don't know, to whom we don't know, and that is what is required to find out why these monies were paid as legal fees. To change the laws of this country, the existing ruling procedures of this country, to bend the policies of this country, to facilitate Amazon. Why was this huge amount paid to the government of India right under the nose of the Honorable Prime Minister of this country? When the present government boasts of transparency, talks about Atmanirbhar Bharat. Atmanirbhar Bharat means we, our people should be nirbhar on our own selves. That is what he says. He talks about Digital India. Yes, Digital India for whom? Are you not worried about the backbone of this country? Are you not wanting your own people to prosper? Your own youth to get jobs? Your own youth to get employment? What is that which is allowing you to allow your officers or your high-placed officials or your departments or your ministries right under your nose to have a corruption of scandal, rampant corruption of rupees 8,546 crores in order to facilitate Amazon? ದತ್ತಪೀಠದ ಬಗೆಟ್ ಹೈಕೋರ್ಟ್ ಹಿಂದುಳಿನ ಪರವಾದ ತೀರ್ಪು ಕೊರ್ತಳು. ಅವಳು ಹಿಂದುಳಿಗೆ ಪೂಜೆ ಮಲ್ಪರೆ ಬುಡ್ದು ಕೊರಡು. ಚಿಕ್ಕಮಗಳೂರು ತಾಲೂಕುದ ಇನಾಮು ದತ್ತಾತ್ರೇಯ ಪೀಠ ಬೇತೆ ನಾಗಿನಹಳ್ಳಿಡುಪ್ಪುನ ಬಾಬಾ ಬುಡನ್ಗಿರಿ ದರ್ಗಾ ಬೇತೆಂದು ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೆರು. ಆರು ದತ್ತಪೀಠಗೂ ಭೇಟಿ ಕೊಡ್ದು ಅಭಿಪ್ರಾಯ ತೆರಿಪಾದಿರು.
ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಬಿ ಸುನೀಲ್ ಕುಮಾರ್ ದತ್ತಪೀಠಗೂ ಭೇಟಿ ಕೊರ್ದು ದತ್ತಪೀಠದ ಬಗೆಟ್ ಅರೆನ ಅಭಿಪ್ರಾಯಲಿನ್ನು ದುಂಬುದಿಯರು ಹಿಂದುಲೆಗ್ ಮುಲ್ಪ ಪೂಜೆ ಮಲ್ಪರ ಅವಕಾಶ ಮಲ್ತು ಕೊರಡು ಹೈಕೋರ್ಟ್ ನಿರ್ದೇಶನದ ಪರವಾದ ತಾನು ಸೂಚನೆ ಕೊರ್ಪೆ ಚಿಕ್ಕಮಗಳೂರು ತಾಲೂಕುದ ಇನಾಮು ದತ್ತಾತ್ರೇಯ ಪೀಠ ಬೇತೆ ನಾಗನಹಳ್ಳಿಡುಪ್ಪುನ ಬಾಬು ಬುಡಾನ್ಗಿರಿ ದರ್ಗಾ ಬೇತೆ ಈ ವಿಚಾರ ದಾಖಲಿಡು ಸಾಬೀತಾತನೆಂದು ಮಂತ್ರಿಯರು ಪಂಡಿರು ದತ್ತಪೀಠ ಹೋರಾಟದವರ ತಾನು ಗುರ್ತ ಮಲ್ತೊಂದೆ ಹೈಕೋರ್ಟ್ ಹಿಂದೂ ಮನಸ್ಥ ಪರವಾದ ತೀರ್ಪು ಕೊಡ್ತಳು ತಾನು ಮಂತ್ರಿ ಆಯ್ಬೊಕ್ಕ ಈ ತೀರ್ಪು ಬತ್ತಿನವು ಎನ್ನ ಜೀವನದ ಯೋಗ ಅಂದ ಅರ್ಪಂಡಿರು ನಾಗನಹಳ್ಳಿದ ದರ್ಗೋನು ಮುಸ್ಲಿಮರು ಅಭಿವೃದ್ಧಿ ಮಲ್ಪಡು ದತ್ತಪೀಠಡು ಮುಜವಾರ ಪೂಜೆ ಮಲ್ಪುನತ್ ಹಿಂದೂ ಪುರೋಹಿತರೇ ಪೂಜೆ ಮಲ್ಪಡುಂದು ಕೋರ್ಟ್ ಪಂತಡು ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿಗೆ ಎದುರಾದ ನಿರ್ಧಾರದೇ ತೊನುಂಡು ಮುಜಾವರದೀದ್ ಹಿಂದುಳಿಗೆ ಎದುರುಂತುಂಡು ಇತ್ತೆ ಕೋರ್ಟು ಎಂಕ್ಲಿನ ಪರವಾದ ತೀರ್ಪು ಕೊರ್ತುನುಂದು ಮಂತ್ರಿ ಸುನಿಲ್ ಕುಮಾರ್ ಅಭಿಪ್ರಾಯ ತೆರಿಪಾಯಿರು. ನಾನು ಕೊನೆಯದಾಗಿ ಈ ಭಾಗದಲ್ಲಿರುವಂಥ ಎಲ್ಲ ಮುಸಲ್ಮಾನರಿಗೆ ವಿನಂತಿ ಮಾಡ್ತೇನೆ, ದತ್ತಾತ್ರೇಯ ಪೀಠ ಬೇರೆ, ನಾಗೇನಹಳ್ಳಿಯಲ್ಲಿರುವಂತಹ ಬಾಬಾ ಬುಡನ್ ದರ್ಗಾ ಬೇರೆ ಎನ್ನುವಂಥದ್ದು ದಾಖಲೆಗಳಲ್ಲಿ ಮತ್ತೆ ಮತ್ತೆ ಸಾಬೀತಾಗಿದೆ. ಆ ಎಲ್ಲ ದಾಖಲೆಗಳನ್ನು ಕೂಡ ನಾವು ಹೇಳಿದ್ವಿ. ಹೈಕೋರ್ಟ್ ಇವತ್ತು ದತ್ತಪೀಠದಲ್ಲಿ ಹಿಂದೂಗಳ ಮುಖಾಂತರವೇ ಪೂಜೆ ಆಗಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟ ನಂತರ ಮುಸಲ್ಮಾನರು ಕಣ್ಣು ತೆರೆದು ನೋಡಬೇಕು. ನಿಮ್ಮ ನಾಗೇನಹಳ್ಳಿಯ ದರ್ಗಾವನ್ನು ನೀವು ಅಭಿವೃದ್ಧಿ ಮಾಡಿ, ಇಲ್ಲಿ ಅನಗತ್ಯವಾಗಿ ನಿರ್ಮಾಣ ಮಾಡಿರುವಂಥ ಗೋರಿಗಳನ್ನು ನಾಗೇನಹಳ್ಳಿಗೆ ಸ್ಥಳಾಂತರ ಮಾಡೋದ್ರ ಮುಖಾಂತರ ನೀವು ಅಲ್ಲಿ ಪೂಜೆ ಕೈಕಾರ್ಯಗಳನ್ನು ಮಾಡಿ ಇದನ್ನು ಹಿಂದೂಗಳಿಗೆ ಮುಕ್ತವಾಗಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಸೂಚನೆಯನ್ನು ವಿನಂತಿಯನ್ನು ಕೂಡ ನಾನು ಮುಸಲ್ಮಾನರಿಗೆ ಹೈಕೋರ್ಟಿನ ಪರವಾಗಿ ನಿರ್ದೇಶನದ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಿಯರೊಲ್ಲೆರು 2014 ರಾಜ್ಯದ ಇಂಧನ ಮಂತ್ರಿ ಆದುಪ್ಪುನಗ ಬೆಳ್ಳಾರೆದ ಸಾಯಿ ಗಿರಿಧರ್ ಬೊಕ್ಕ ಆರೆನ ನಡುಟು ಕರೆಂಟ್ ಸಮಸ್ಯೆದ ಬಗೆಟ್ಟು ಫೋನುಡು ಪಾತ್ರಕತೆ ಆದ್ ಓದಂಟಗ ತಿರ್ಗದು ಕೇಸ್ ಆದಿತ್ತಂಡ ಸಾಕ್ಷಿ ಪನ್ನೇರ ಡಿಕೆಶಿ ಸುಳ್ಯ ಕೋರ್ಟ್ಗೂ ಹಾಜರಾಪಿರ. ಕರೆಂಟ್ ಸಮಸ್ಯೆ ಬಗೆಟ್ಟು ಆಜು ವರ್ಷ ದುಂಬು ಬೆಳ್ಳಾರೆದ ಸಾಯಿ ಗಿರಿಧರ್ ಬೊಕ್ಕ ಅಪಗದ ಇಂಧನ ಮಂತ್ರಿ ಡಿಕೆ ಶಿವಕುಮಾರ್ ಫೋನುಡು ಪಾತೆರು ನಿತ್ತಿನ ಬಗೆಟ್ಟು ಕೇಸ್ ಇತ್ತದು ಸಾಕ್ಷಿ ಪನ್ಯರೆ ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪೇರು ಕಾಂಡೆ 11 ಸುಳ್ಯ ಕೋರ್ಟ್ಗೂ 6 ಹಾಜರಾಪೇರು. ಕಾಂಗ್ರೆಸ್ ಸರ್ಕಾರಡು ಇಂಧನ ಮಂತ್ರಿ ಆದಿತ್ತಿನ ಡಿಕೆಶಿ ಒಟ್ಟುಗೂ 2014 ಬೆಳ್ಳಾರೆದ ಸಾಯಿ ಗಿರಿಧರ್ ಫೋನುಡು ಸಮಸ್ಯೆ ಪಂಡೊಂದು ಅವು ಕೇಸಗ ತಿರುಗದು ಕೋರ್ಟ್ಗೂ ಹಾಜರಾಯರೆ ಡಿಕೆಶಿರೆಗ್ ಮೂಜಿ ಸರ್ತಿ ಸಮನ್ಸ್ ಕೊಡ್ದಿತ್ತಂಡು. ಸೆಪ್ಟೆಂಬರ್ 21 ಹಾಜರಿಗೆ ವಾರಂಟ್ ಕೊರ್ದುಲ ಹಾಜಿರಾವಣೆ ನೀಡಿದ ಅವರ ಈ ವಿಚಾರನು ಕೋರ್ಟ್ ಗಂಭೀರ ಆದ ತೊಂದುಂಡು ಕುಡೋರ ವಾರಂಟ್ ಜಾರಿ ಮಲ್ತದು ಪೊಲೀಸ್ ಇಲಾಖೆದ ಮಿತ್ತ ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ದಿತ್ತಂಡು. ಡಿಕೆ ಶಿವಕುಮಾರ್ ಅಕ್ಟೋಬರ್ 5 ಹಾಜರಾಯರೆ ನಿಘಂಟು ಮಲ್ತಿದೇರು ಅಂಗಾರೆ ಕಾಂಡೆ 725 ವಿಮಾನಡು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ಕುಡ್ಲ ವಿಮಾನ ನಿಲ್ದಾಣಗೂ ಬರ್ಪೇರು 11 ಗಂಟೆಗೆ ಮಾರ್ಗ ಸಂಚಾರಡು ಸುಳ್ಳಿಯಾಗ ಪೋದು 11 ಕೋರ್ಟ್ಗೂ ಹಾಜರಾಪೇರು. ಮಧ್ಯಾಹ್ನ 12 ಕುಕ್ಕೆ ಸುಬ್ರಹ್ಮಣ್ಯಗೆ ಪೋದು ಪೂಜೆ ಸಂದಾದ ಬಯ್ಯ 3 ಗಂಟೆಗೆ ಪಿದಾಡ್ದು 5 ಕುಡ್ಲಾಗ ಬರ್ಪೇರು. ರಾತ್ರಿ 8 ಗಂಟೆಗೆ ವಿಮಾನಡು ಬೆಂಗಳೂರಿಗೆ ಪೋಪಿರಂದು ಡಿಕೆಶಿರ್ನ ಮಟ್ಟದ ಕಾರ್ಯಂತಿರು ಪ್ರಕಟಣೆ ತೆರಿಪಾದಿರು. ಒಡಿಪುಡ್ದು ಪಡ್ಡೆ ಕಡಲ ಬರಿಟ್ಟು ಇರುವ ನಾಟಿಕಲ್ ದೂರಡು ಲುಕ್ಮಾನ್ ಪನ್ಪನರ್ನ ಮೀನು ಪತ್ತಿನ ಬೋಟುಗೂ 84 ಕಿಲೋ ತೂಕದ ಇಸೇಸ ಮೀನು ಬಲಿಕ ಬೋರ್ದುಂಡು ಮಲ್ಪೆ ಮೀನುಗಾರಿಕೆ ಬಂದರಡು ಒಂದೇನು ತೂದು ಸರ್ವೇರಿ ಗ್ಲಾಸ್ ಸೋಜಿಗಾತನು ಈ ಮೀನುಗೂ ನೇಮೀನ್ ಬೊಕ್ಕ ಹೆಲಿಕಾಪ್ಟರ್ ಫಿಶ್ ಪನ್ಪುನ ಪುದರುಂಡು. ಮಲ್ಪೆ ಸರ್ವಋತು ಮೀನುಗಾರಿಕಾ ಬಂದರಡು ಅಪರೂಪದ ಮೀನೊಂಜಿ ತೋಜಿದು ಮೀನುಗಾರರು ಗಿರಾಕಿಲು ಬೊಕ ತಿರ್ಗಾಟಗು ಬತ್ತಿನಕ್ಲೆಗೂ ಸೋಜಿಗಾತನು ಭಾರಿ ವಜನದ ಉದ್ದದ ಬೀಲ ಬೆರಿಟ್ ಅಗೇಲದ ರೆಂಕೆ ಈ ಮೀನುಗುಂಡು ಒಡಿಪುಡ್ದು ಪಡ್ಡೈ ಕಡಲ ಬರಿಟ್ ಇರುವ ನಾಟಿಕಲ್ ದೂರುಡು ಲುಕ್ಮಾನ್ ಪನ್ಪುನರ್ನ ಮೀನು ಪತ್ತುನ ಬೋಟುಗೂ 84 ಕಿಲೋ ತೂಕದ ಈ ಮಾಮಲ್ಲ ಮೀನು ಬಲಿಕ ಬೋರ್ದುಂಡು ಊರ್ದಕಲೊಂದೆಕ್ ನೆಮೀನ್ ಪನ್ಪೆರು ಅಂಡ ಹೆಲಿಕಾಪ್ಟರ್ ಫಿಶ್ ಅಂದು ಅಡ್ಡ ಪುದರ್ಲ ಉಂಡು ಮುಲ್ಪದ ಜನಕ್ಲೆಗೂ ಈ ಮೀನು ಇಷ್ಟ ಇಜ್ಜಿ ರುಚಿ ಪತ್ತುಜಿ ಅಂಡ ಕೇರಳದ ಕಿಲೋಕು 50 ರೂಪಾಯಿ ಕೊರ್ದು ನೇಮಿಂದ ಮಾಸದೆ ತೊನ್ವೆರು. ಶ್ರೀರಾಮ ಭಜನಾ ಮಂದಿರ ಬೊಕ್ಕ ಶ್ರೀರಾಮ ಸೇವಾ ನಿಧಿ ಮೂಡುಶೆಡ್ಡೆದ ಒಟ್ಟು ಸೇರಿಗಿಡು ಜಿಆರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೊಕ್ಕ ರಿಸರ್ಚ್ ಸೆಂಟರ್ ನೀರ್ಮಾರ್ಗದ ಜತೆ ಸೇರಿಗಿಡು ಧರ್ಮದ ವೈದ್ಯಕೀಯ ಶಿಬಿರ ನಡೆತಂಡು ಶಿವಾನಂದಗಟ್ಟಿ ಡಾಕ್ಟರ್ ಚೇತನ್ ಉಮೇಶ್ ಸುವರ್ಣ ಮಾಲಾ ಜಯಪ್ರಕಾಶ್ ಬೊಕ್ಕ ಲೀಲಾ ರಾಜೇಶ್ ಬಿನ್ನೆರಾದಿತ್ತದು ಶಿಬಿರ ಉದಿಪನಾಂಡು.
ಶ್ರೀರಾಮ ಭಜನಾ ಮಂದಿರ ಬೊಕ್ಕ ಶ್ರೀರಾಮ ಸೇವಾ ನಿಧಿ ಮೂಡುಶೆಡ್ಡೆದ ನಿಲೆಟ್ ಭಜನಾ ಮಂದಿರಡು ಧರ್ಮದ ವೈದ್ಯಕೀಯ ಶಿಬಿರ ನಡಪಾಯಿರೋ. ಜಿಆರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೊಕ್ಕ ರಿಸರ್ಚ್ ಸೆಂಟರ್ ನೀರ್ಮಾರ್ಗದ ಜತೆ ಸೇರಿಕೆಡು ಶಿಬಿರ ಅಟ್ಟಣೆ ಆದಿತ್ತಂಡ. ಶಿವಾನಂದಗಟ್ಟಿ, ಡಾಕ್ಟರ್ ಚೇತನ್, ಉಮೇಶ್ ಸುವರ್ಣ, ಮಾಲಾ ಜಯಪ್ರಕಾಶ್ ಬೊಕ್ಕ ಲೀಲಾ ರಾಜೇಶ್ ಬಿನ್ನಿರಾದಿತ್ತದು ಶಿಬಿರನು ಉದಿಪನ ಮಲ್ತಿರೋ. ಶ್ರೀರಾಮ ಸೇವಾ ನಿಧಿತ ಗುರಿಕಾರ್ಯರು ಗಣೇಶ್ ಆರ್ ಶೆಟ್ಟಿ, ಶ್ರೀರಾಮ ಭಜನಾ ಮಂದಿರದ ಮೂಡುಶೆಡ್ಡೆದ ಗುರುಕಾರ್ಯರ ಪದಾಧಿಕಾರಿಲು ಬೊಕ್ಕ ಸದಸ್ಯರು ಒಟ್ಟಿಗಿತ್ತಿರೋ. ಮೂಡುಶೆಡ್ಡೆ ಗ್ರಾಮ ಬೊಕ್ಕ ಸುತ್ತಮುತ್ತದ ಜನಕುಲು ಧರ್ಮದ ವೈದ್ಯಕೀಯ ಶಿಬಿರದ ಪ್ರಯೋಜನ ದೆತ್ತೊಂಡೆರೋ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿರು. ಬಂಟ್ವಾಳದ ಬಂಟೆರ್ನ ಭವನಡು ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ದುಂಬಾಳ್ತಿಡು ಅಂತ್ಯೋದಯ ಕಾರ್ಯಾಗಾರ. ಸ್ವಾಭಿಮಾನಿಯಾದ ಬದುಕಿರ ಸರ್ಕಾರ ಮಾತಾ ವ್ಯವಸ್ಥೆ ಮಲ್ತು ಕೊರ್ಪುಡು ಮಂತ್ರಿ ಎ ನಾರಾಯಣಸ್ವಾಮಿ. ಇ ಕಾಮರ್ಸ್ ಸಂಸ್ಥೆ ಅಮೆಜಾನ್ದ ಕಾನೂನು ಸಲಹೆಗಾರರು ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಕೊಡ್ತಿರೋ ಪನ್ಪುನ 8,540 ಕೋಟಿ ರೂಪಾಯಿ ಲಂಚದ ಕೇಸು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊರಡು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೆಡ್ದು ತನಿಖೆ ಆವಡು ಕುಡ್ಲಡು ಡಾಕ್ಟರ್ ಆಮಿ ಯಸ್ನಿಕ್. ಕುಡ್ಲದ ಮಣ್ಣಗುಡ್ಡೆಡು 115 ವರ್ಷ ಇತಿಹಾಸ ಉಪ್ಪುನ ಚಾಪೆಲ್ ಸರ್ಕಾರದ ಅನುದಾನಡು ಹೊಸ ಚಾಪೆಲ್ ಕಟ್ಟದು ಲೋಕಾರ್ಪಣೆ. ಹೈಕೋರ್ಟ್ ಹಿಂದುಳಿನ ಪರವಾದ ತೀರ್ಪು ಕೊರ್ತುಂಡು. ಹಿಂದುಳಿಗ ದತ್ತಪೀಠ ಬುಡ್ದು ಕೊರಡು ಮಂತ್ರಿ ವಿ ಸುನಿಲ್ ಕುಮಾರ್. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.